Dinna tanto dinna din.
ಬಂದ ಕಾರ್ಯಕಾರಣ ಅವರ ಕವಿತೆ ಹಂಸಬೇಕು. ಸ್ವರ್ಣ ಅಂಕೆಯಲ್ಲಿದ್ದು ತ್ರಿಭುವನವನ್ನ ನಡಗಿಸಿ ಈ ರಾವಣೇಶ್ವರನನ್ನು ಕೇವಲ ಮಾನವ ನಳನದಂತ ರಾಮ ಲಕ್ಷ್ಮಣ ಕೆಣಕುತ್ತಾರೆಂದಾದರೆ ಅದಕ್ಕೆ ತಕ್ಕ ಶಾಸ್ತಿ ಮಾಡಬೇಡವೇ? ಅವರ ಶೂರ್ಪರಕಿಗಾದ ಮಾನವನು ನಮಗಾದ ಸೀತಾಪಹರಣ ಮಾಡಿಸಿದೆ. ಬಳಿಕ ಸುಗ್ರೀವಾದಿ ಕವಿಗಳನ್ನು ಕೂಡಿಕೊಂಡು ಆ ರಾಮ ಲಂಕೆಗೆ ಸಂಧಾನವನ್ನೇ ಯುದ್ಧಕ್ಕೆ ಸಿದ್ಧರಾದೆ. ಯುದ್ಧದ ಪರಿಣಾಮ ನಮ್ಮವರೆಲ್ಲರೂ ತಂಗಿಯ ಕುಲಕ್ಕೆ ಕೇಳಾದಳೆ ಎಂಬಂತೆ ಚಿಂತೆಯಲ್ಲಿದ್ದಾಗ ಬಂದರಲ್ಲ ಚಿಂತೆಯಲ್ಲಿದ್ದಾಗ ಬಂದನಲ್ಲ ಆ ಮಗನಾದ ಇಂದ್ರಾರಿ ಬಂದು ಧೈರ್ಯದ ಮತನ್ನಿಟ್ಟು ಯುದ್ಧಕ್ಕೆಂದು ಹೋಗಿದ್ದಾನೆ.
ಸೀತೆಯಾಗಿ ಬಂದಿದ್ದರು. ಆ ರಾಮ ಬೇರೆ ಯಾರಿಗೋಸ್ಕರ ಹೋರಾಟವನ್ನು ಮಾಡುತ್ತಾನೆ. ಹಾಗಾಗಿ ಬಹಳ ಮಾಡುವುದು ಸರಿಯಲ್ಲ. ಸಂಗ್ರಾಸ ಬದ್ಧವನ್ನು ಇಟ್ಟಿದ್ದೇನೆ. ಆ ಕ್ಯಾರುಂಡ ಮಾಡುತ್ತಾರೆ ಅಶಾಂತ ಮಾಡಬೇಕು. ತರುಣಿ ಸೇನಾ ಎಂಬ ಹೆಸರಿನಿಂದ ಮೈಬಡಿದು ನಿಂತಿದ್ದೇನೆ. ವಿಕೃತಿ ನೈವ ಗಚ್ಚಂತಿ ಸುಂದರಶೇನ ಸಾಧುವ ಆವೇಶಿತ ಮಹಾಸರ್ಪೆ ಚಂದನ ನಾವಿಷಾಯಿತೆ. ಚಂದನದ ಮರದ ಸುತ್ತಲೂ ಸ್ವಲ್ಪವಿದ್ದರೂ ಹೇಗೆ ಅದಕ್ಕೆ ಶಮಯವಾಗುವುದಿಲ್ಲವೋ ಅಂತೆಯೇ ಸಜ್ಜನರು ಕೇವಲ ಸಹವಾಸ ದೋಷದಿಂದ ಕೆಟ್ಟವರಾಗುವುದಿಲ್ಲ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿಯನ್ನ ಜನಗದಿದ್ದಾರಲ್ಲ. ಹಿಂಸಕನಾದರೆ ಅವನೊಬ್ಬ ರಾಕ್ಷಸ. ಹೀಗಾಗಿ ಹುಟ್ಟಿನಿಂದಲೇ ನಾವು ಶ್ರೇಷ್ಠವಾದ ಬ್ರಹ್ಮವಂಶರೇ ಆದರೂ ಈ ಹಿಂಸಾ ಪ್ರವೃತ್ತಿಯಿಂದ ರಾಕ್ಷಸರಿಸಿಕೊಂಡಿದ್ದೇವೆ. ಹಾಗಾಗಿ ಸೀತಾಪಹರಣದಿಂದ ಈ ರಾಕ್ಷಸಿ ಪ್ರವೃತ್ತಿ ವಿಜೃಂಭಿಸಿದ ಕಾಲಕ್ಕೆ ಧರ್ಮವೀರವಾದ ನಮ್ಮಪ್ಪ ವಿಭೀಷಣ ದೇವ ದೊಡ್ಡಪ್ಪನಿಗೆ ಬಗೆ ಬಗೆಯಾಗಿ ತಿಳಿಯ ಹೇಳಿದರೂ ಕೂಡ ದೊಡ್ಡಪ್ಪ ತನ್ನ ದಡ್ಡತನವನ್ನೇ ಪ್ರದರ್ಶನ ಮಾಡಿದರು. ಆ ಕಾಲಕ್ಕೆ ನನ್ನಪ್ಪ ಈ ಲಂಕೆಯನ್ನು ತೊರೆದು ರಾಮಪಾಳ್ಯವನ್ನು ಸೇರಿದರು. ಹೋಗುತ್ತಾ ಸಂಸಾರದ ಗುಡವೆಯನ್ನೆಲ್ಲ ಮರೆತು ನನ್ನನ್ನು ನನ್ನ ಮಾತೆಯನ್ನ ಪರದಾಸಿ ಕೀಡು ಮಾಡಿ ಪಾಶಿ ಮುಗಿಸಿದರಲ್ಲ.
ಈ ಪಾಶವನ್ನು ಹಾಕಿದಾಗ ತಂದೆಗೆ ತಕ್ಕ ಮಗನಾಗಿ ಜೀವನದಲ್ಲಿ ಶ್ರೇಯಸ್ಸನ್ನು ಕಾಣುವ ಬಗೆಯೆಂದು ಎಂದು ಆಲೋಚಿಸಿದರೆ ಹಾ ಸರಿ, ಇದೇ ಸರಿ, ಶ್ರೀರಾಮ ಮುಕ್ತಿದಾಯಕನೆಂದು. ಹಾಗಾದರೆ ಈ ಪಾಷಾಣವೇ ಶ್ರೀರಾಮ ಪರಶುಮಣಿಯ ಸ್ಪರ್ಶದಿಂದ ಚಿನ್ನವಾಗಬಲ್ಲದು, ಜನನ ಮರಣಗಳ ವಿಷವರ್ತಗಳಿಂದ ಜೀವನ್ಮುಕ್ತವಾಗಬಹುದು. ಹಾಗಾದರೆ ಇದಕ್ಕೆ ಯುದ್ಧವೇ ಸಿದ್ಧದ. ನನ್ನ ತಾತ ನಿದಿರದಲ್ಲಿ ಮೊದಲ ತಾತರೊಡನೆ ಸರಣಿಗಳಾಗಿ ಸಣಿಸಿದೆ ಎಂದಾದರೆ ಮಾತೆ ಸರಣಿಗಳು ಉದಿಸುವುದಕ್ಕೆ ಸಾಧ್ಯ. ಅನುವರದ ಭೂಮಿಯಿಂದ ಅವ್ಯಾಹತವಾಗಿ ಅಪಜಯದ ವಾರ್ತೆಗೊಂದು ಕಿವಿಗಳಿಗೆ ಅಪ್ಪಳಿಸಿ ಅನುರಣಿಸುತ್ತಾ ಇದೆ. ಮಹೇಂದ್ರ ವಿಜಯಿ ಮೇಘನಾದ ಮಹಾವಿಕ್ರಮಿನ ಚೂಳದಿಂದ ಮೇಲುಲೋಕ ಸೇನೆ ಎಂಬ ವಾರ್ತೆಯನ್ನ ಕೇಳಿ ಇಡೀ ಲಂಕೆಯ ಅಂಕೆ ಮೇಲೆ ದುಃಖಿಸುತ್ತಾ ಇದೆ. ದೊಡ್ಡಪ್ಪನವರಲ್ಲಿ ಅಪ್ಪಣೆಯನ್ನು ಬೇಡುವುದಕ್ಕೆ ಇದು ಸಕಾಲ. ತಡಮಾಡುವುದಲ್ಲ, ನೇರವಾಗಿ ದುಃಖಪಡಿಸಲಿ. ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೋಸ್ಕರವಾಗಿ ಅಂತರಾಳಕ್ಕೆ ಬಂದಿದ್ದೇವೆ.
ನನ್ನ ಒಂಡುತನದಿಂದ ನಮ್ಮವರನ್ನೆಲ್ಲರನ್ನು ಕರೆದುಕೊಂಡು ಈಗ ನಿನ್ನನ್ನು ಕರುಣಿಸಿ ಸ್ಪಂದಿಸಿದ ಪಾಪಕ್ಕೆ ಪಾತ್ರ. ಅಷ್ಟು ಮಾತ್ರವಲ್ಲ ಕಂಡು ಒಂದೆಡೆಯಲ್ಲಿ ನಿನ್ನ ತಂದೆಯವರು ನಿನ್ನೊಂದಿಗೆ, ಇನ್ನೊಂದೆಡೆಯಲ್ಲಿ ನಿನ್ನ ಭರವಸೆಯೊಂದಿಗೆ ದಿನಕಡೆ ನಿನ್ನ ಹೆತ್ತವರ ಶ್ರಮೆ ದುಃಖಿಸುತ್ತಾರೆ. ಮಾತ್ರವಲ್ಲ, ಈ ಕಾಲಕ್ಕೆ ನಿನ್ನನ್ನು ನಾನೇನಾದರೂ ಕಳುಹಿಸಿದರೆ ಅದೇನಾದರೂ ಅವಳಿಗೆ ಗೊತ್ತಾದರೆ ಅವಳು ನನ್ನನ್ನು ಶಾಪಿಸುತ್ತಾಳೆ. ಮಾತ್ರವಲ್ಲ, ನೋಡಿಕೊಳ್ಳುತ್ತಾಳೆ. ಹಾಗಾಗಿ ಒತ್ತಾಯ ಮಾಡಬೇಡ ತಂದ, ಮಾಡಬೇಡ, ಬೇಡ ಬೇಡ. ಇಲ್ಲಪ್ಪ, ನನ್ನ ತಂದೆ ಹೇಳಿದಂತ ಪುತ್ರಭಾವದಿಂದ ನನ್ನನ್ನು ಸಾಕಿಸಲು ಹಿಡಿಯುತ್ತಾ ಇದ್ದೇವೆ. ಈ ಕಾಲಕ್ಕೆ ನಿಮ್ಮ ಕಷ್ಟಕರ್ಮದ ಈ ದೇಹ ದಂಡವಲ್ಲವೇ? ನಿಮ್ಮ ಅಂಕಿಗೊಳಪಟ್ಟ ಈ ಲಂಕೆ ನನ್ನ ಜನ್ಮಭೂಮಿ, ಮಾತೃ ಸಮಾನವಾದ ಸ್ವರ್ಗಕ್ಕಿಂತ ಈಗಿನಾದ ಇಲ್ಲಿಯ ಸೇವೆ ನನಗೆ ಅನಿವಾರ್ಯವೂ ನನಗೊದಗಿದ ಮಹಾಭಾಗ್ಯವೂ ಆಗಿದೆ. ದೊಡ್ಡಪ್ಪ, ರಣರಂಗದಲ್ಲದುವ ಮರಣವೇ ವೀರನಾದವರ ಪಾಲಿಗೆ ಮಹಾನವಾಗಿದೆ. ಈ ಅಳಿಮಕಾಯಕ್ಕಾಗಿ ಚಿಂತೆ ಆಶೀರ್ವದಿಸಿ ಕಳಿಸಿ. ನಿನ್ನ ವೀರವಾಣಿಯನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ಸರಿ, ಆದರೆ ಈಗ ಮತ್ತೆ ನಮ್ಮನ್ನು ಕೂಡಿಕೊಂಡು ಹೋಗಬೇಕು. ಸರಿ, ಮಾತ್ರವಲ್ಲ, ನಿನಗೆ ಈಗ ನನ್ನದೇ ಒಂದು ಬಲವಾದ ಉದ್ದೇಶ. ಹೌದು, ಹಾಗಾಗಿ ಯುದ್ಧದ ಜಯಲನೆಯು ನಮ್ಮ ಮನೆಗೆ ಬರಬೇಕು. ಸರಿ, ಇಷ್ಟನ್ನು ಮಾಡಿಕೊಂಡು ಬಾ. ನಮೋ ನಮಃ. ದೊಡ್ಡಪ್ಪನಿಂದ ಶುಭಾಶೀರ್ವಾದವನ್ನು ಪಡೆದ ಹಾಗಾಗಿ ಇನ್ನು ನೇರವಾಗಿ ರಣಕ್ಷೇತ್ರಕ್ಕೆ ನಡೆಯುತ್ತೆ. ಇಲ್ಲ, ಹಾಗಾಗುವುದಿಲ್ಲ. ಯಾಕೆ? ಮೋಕ್ಷವೆಂಬ ಪಾರಮಾರ್ಥಿಕ ಸುಖವನ್ನು ಪಡೆಯುವ ಉದ್ದೇಶದಿಂದ ಹೊರಟಿದ್ದೇನೆ. ಹಾಗಿದ್ದರೆ ಇಂತಹ ಸಂದರ್ಭದಲ್ಲಿ ತಾಯಿಯ ಹರಕೆಯನ್ನು ಕೈಗೊಳ್ಳಬೇಕು ತಾನೆ. ನೇರವಾಗಿ ತಾಯಿಯಂತ
ಹೊರೆಯಾಗಿ ನೀನು ಗೈದ ಸಾಹಸಕ್ಕಿಂತಲೂ ಹಾ. ನಿನ್ನ ಪಿತೃಭಕ್ತಿ ಅತಿ ಹೆಚ್ಚಿರುವುದು. ಅದಕ್ಕಾಗಿ ತೆಗೆದ ಮಾತಾಪಿತರೆಲ್ಲ ಹಾ. ನಿನ್ನಂತೆ ಇರುವ ಮಕ್ಕಳನ್ನು ಆಶಿಸುವುದು. ನನಗೂ ನಿನ್ನಂತೆ ಹಾ. ಅಲ್ಲ, ನೀನೇ ಆಗಬೇಕೆಂಬ ಬಯಕೆ. ಒಳ್ಳೆಯ ಹಾಗಾಗಿ ಹಾ. ನೀನು ಸುಬ್ರಹ್ಮಣ್ಯ ಹೌದಾದ್ರೆ ಹಾ. ನನ್ನಲ್ಲಿ ನಿನ್ನ ಸಾಮರ್ಥ್ಯವನ್ನು ತೋರು. ದಾನವ ಹುಡುಗ ಸಾತ್ವಿಕತೆಯೇ ಹೆಚ್ಚು ಗೋಚರಿಸುತ್ತಿದೆ. ಆದ್ದರಿಂದ ನಿನ್ನ ಮೇಲೆ ಕೈ ಮಾಡುವುದಕ್ಕೆ ಮನಸ್ಸು ಬರುವುದಿಲ್ಲ. ಇದು ಈ ವಿಭೀಷಣನಂತೆ ಶರಣು ಬಂದರೆ ಅವನಂತೆ ನಿನ್ನನ್ನು ರಕ್ಷಿಸುತ್ತೇನೆ. ಮೊದಲು ಆತನಿಗಿಂತ ಮಾತನ್ನು ಉಳಿಸಿಕೊ. ಅದರ ಬಗ್ಗೆ ಮೊದಲೇ ಯೋಚಿಸಿದ್ದೇನೆ. ರಾವಣನನ್ನು ಕೊಂದು ಲಂಕೆಯ ಪಟ್ಟವನ್ನು ಅತಿ ಶೀಘ್ರವೇ ಆತನಿಗೆ ಕರುಣಿಸುತ್ತೇನೆ. ಆದಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಯಾಕೆ ರಾವಣೇಶ್ವರ ಈ ಕಾಲದಲ್ಲಿ ತ್ರಿಭುವನದಲ್ಲನ್ನಾಗಿ ಬೆರೆಯುತ್ತಾ ಇದ್ದಾರೆ. ಅಂತಕನು ಅಂತಕಾಂತಕನಾದ ಹರಳು ಸೇರಿ ನಮ್ಮೊಡೆಯನ ಸೇವೆಗೆ ಸದಾ ಸಿದ್ಧರಾಗಿದ್ದಾರೆ. ಹೀಗಿರಬೇಕಾದ್ರೆ ಸಾಮಾನ್ಯ ಹುಲುಮಾನವನಿ ಈ ಕಪಿಗಳ ಸಹಾಯದಿಂದ ಅವರನ್ನು ಗೆಲ್ಲುವುದಕ್ಕೆ ಸಾಧ್ಯವೇ? ಯೋಚಿಸಿ ಮುಂದುವರೆ. ಎಲ್ಲ ಹುಚ್ಚು ಹುಡುಗ ಪಾವಕನಾದ ನೀನು ಬಾಲಿಶತನದಿಂದ ಯೋಚಿಸುತ್ತಿರುವೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ನಾವು ಧನದಲ್ಲಿ ಕೊಂದಂತಹ ಒಬ್ಬನನ್ನ ಯಮ ಮರಳಿಸಿದನೇ, ಬ್ರಹ್ಮ ಬದುಕಿಸಿಕೊಟ್ಟನೆ. ಇಲ್ಲ, ಹಾಗಾಗಿ ರಾವಣನ ಅಂತ್ಯಕಾಲ ಸಮೀಪಿಸುತ್ತಿದೆ. ತಡೆದ ನಿಂತರೆ ನೀನು ಆಹುತಿಯಾಗುತ್ತೀಯ. ಎಚ್ಚರ. ರಾಮ, ನೀನು ನನ್ನ ಆಹುತಿ ತೆಗೆದುಕೊಳ್ಳುತ್ತಿ ಅಂತಾದರೆ ಕರ್ಪೂರವಾಗಿಸು, ಲವಲೇಶವನ್ನು ಉಳಿಸಬೇಡ. ಇದರ